ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸುತ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಕುಮ್ರ ದುರ್ಗಾಪ್ರಸಾದ್ ರೈ, ಮಾಜಿ ಅಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ ಕುಮ್ರ ಇವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ರಾಮತಾರಕ ಯಜ್ಞದ ಸಂಚಾಲಕರಾದಂತಹ ರಾಜೇಶ್ ರೈ ಪರ್ಪುಂಜ, ಅದೇ ರೀತಿ ಇನ್ನೋರ್ವರು ಸಂಚಾಲಕರಾಗಿರುವಂತಹ ನಾರಾಯಣ್ ಪೂಜಾರಿ ಕುರಿಕಾರ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಾನು ರತನ್ ರೈ ಕುಮ್ರ, ಪ್ರಧಾನ ಸಂಚಾಲಕರು ಶ್ರೀರಾಮ ತಾರಕ ಯಜ್ಞ ಸಮಿತಿ ಕುಮ್ರ, ಹಾಗೂ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ಮೋನಪ್ಪ ಪೂಜಾರಿ ಬಡಿಕೋಡಿ ಇವರು ಬರ್ತಾ ಇದ್ದಾರೆ. ಇದು ಯಾವುದೇ ರಾಜಕೀಯವಾದ ವೇದಿಕೆ ಅಲ್ಲದೇ ಇರೋದ್ರಿಂದ ಒಂದು ಧಾರ್ಮಿಕ ಸಂಚಲನೆಯನ್ನು ಮತ್ತು ಧಾರ್ಮಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮತ್ತು ನಮ್ಮ ಭಜನಾ ಮಂದಿರಕ್ಕೆ ಸುಮಾರು ವರ್ಷಗಳ ಒಂದು ಇತಿಹಾಸ ಇದೆ. ವಿಶೇಷವಾಗಿ ಒಳಮುಗುರು ಗ್ರಾಮದಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ನಿಮ್ಮ ಗಮನಕ್ಕೆ ಅಲ್ಲಿ ದೈವಸ್ಥಾನ ಮತ್ತು ಭಜನಾ ಮಂದಿರಗಳು ಮಾತ್ರ ಇರುವಂಥದ್ದು. ಈಗಾಗಲೇ ನಮ್ಮ ಬೇರೆ ಬೇರೆ ಭಜನಾ ಮಂದಿರಗಳು ಜೀರ್ಣೋದ್ಧಾರ ಆಯಿತು. ನಮ್ಮಲ್ಲಿ ಒಂದು ಸಂಕಲ್ಪ ಇತ್ತು, ಕುಮ್ರದ ಒಂದು ಕೇಂದ್ರ ಸ್ಥಾನದಲ್ಲಿ ನಮ್ಮ ಭಜನಾ ಮಂದಿರ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ರೂಪುಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭಾಂಗಣ ಆಗಿದೆ. ತಾತ್ಕಾಲಿಕವಾಗಿ ಅದನ್ನು ಮಾಡಬೇಕು ಅನ್ನೋ ಒಂದು ಇಚ್ಛೆ ನಮ್ಮಲ್ಲಿ ತುಂಬ ವರ್ಷದಿಂದ ಇತ್ತು. ಸುಮಾರು ಜನ ಅಧ್ಯಕ್ಷರು ಇದರ ಮುಂಚೂಣಿಯ ನಾಯಕರಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ದೇವಸ್ಥಾನ ಇಲ್ಲ ಇದ್ದರೂ ಒಂದು ವಿಚಾರ ಏನು ಅಂತ ಹೇಳಿದರೆ, ಒಂದು ದೇವಸ್ಥಾನದಲ್ಲಿ ನಡೀಬೇಕಾದಂಥ ಎಲ್ಲ ಕಾರ್ಯಕ್ರಮ ವರ್ಷ ಪೂರ್ತಿ ನಮ್ಮ ಶ್ರೀರಾಮ ಭಜನಾ ಮಂದಿರ ಕುಮ್ರದಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಖುಷಿ ಕೊಟ್ಟಿರುವಂಥದ್ದು. ಅದು ವಿಜೃಂಭಣೆಯ ಗಣೇಶೋತ್ಸವ ಇರಬಹುದು, ಅಥವಾ ನಮ್ಮ ನವರಾತ್ರಿ ಉತ್ಸವದ ಒಂದು ವಾಹನ ಪೂಜೆ ಎಲ್ಲ ಕಾರ್ಯಕ್ರಮ ಇರಬಹುದು, ಮತ್ತು ಕನ್ಯಾ ಸಂಕ್ರಮಣದ್ದು, ಮತ್ತು ನಮ್ಮ 2 ಸಲ ನಾವು ಇದನ್ನು ಮಾಡುವಂಥದ್ದು, ಸತ್ಯನಾರಾಯಣ ಪೂಜೆಯನ್ನು ಕೈಗೊಳ್ಳುವಂಥದ್ದು, ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಿ ವಿಶೇಷ ಸೇವೆಯನ್ನು ನಡೆಸಿ ನಾವು ಅರ್ಧ ಏಕ ಭಜನೆಯೊಂದಿಗೆ ಅಲ್ಲಿ ಒಂದು ಕಟೀಲು ದೇವಿಯ ಒಂದು ಸೇವೆಯನ್ನು ಮಾಡಿಸುವಂಥದ್ದು. ಅಂತೂ ಒಂದು ದೇವಸ್ಥಾನ ನಡಿಬೇಕಂತ ಎಲ್ಲ ಕಾರ್ಯಕ್ರಮ ಭಜನಾ ಮಂದಿರದಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಾವು ಇದನ್ನೆಲ್ಲ ಮನಗಂಡು ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಒಂದು ಉತ್ತಮವಾದ ಭಜನಾ ಮಂಟಪದ ನಿರ್ಮಾಣ ಆಗಬೇಕು. ವಿಶೇಷವಾದ ದಕ್ಷಿಣ ಕನ್ನಡದಲ್ಲಿ ಒಂದು ವಿಶೇಷವಾದ ಭಜನಾ ಮಂಟಪ ನಿರ್ಮಾಣ ಆಗಬೇಕು, ಮತ್ತು ಒಂದು ವ್ಯವಸ್ಥಿತ ರೀತಿಯ ಒಂದು ಭಜನಾ ಒಂದು ಗರ್ಭಗುಡಿಯ ರೀತಿಯಲ್ಲಿ ಆಗಬೇಕು. ಮತ್ತು ಎಲ್ಲ ನಮ್ಮ ಯಾರೆಲ್ಲ ನಮ್ಮ ಭಕ್ತರಿದ್ದಾರೆ ಅವರೆಲ್ಲರೂ ಬಂದು ವಿಶೇಷವಾಗಿ ಇಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವನ್ನು ಬಿಟ್ಟು ಈ ಭಜನಾ ಮಂದಿರ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಇದರಲ್ಲಿ ನಾವು ನಾಲ್ದು ಈ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ವಿಶೇಷವಾದ ವಿಚಾರ ಇದೆ. ರಾಮತಾರಕ ಯಜ್ಞವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಇತ್ತು. ಶ್ರೀರಾಮ ಭಜನಾ ಮಂದಿರ ಆದದ್ದರಿಂದ ರಾಮನಿಗೆ ವಿಶೇಷವಾದ ಸೇವೆ ಬೇಕು ಅಂತ ನಮ್ಮ ದೈವಜ್ಞರು ಹೇಳಿದರು. ನಮ್ಮಲ್ಲಿ ಮೊದಲೇ ಕಲ್ಪನೆ ಇತ್ತು ಅದನ್ನು ಮಾಡಬೇಕು ಅನ್ನುವಂಥದ್ದು. ಅದನ್ನು ನಾವು ಪ್ರಸ್ತುತ ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಇಷ್ಟೇ. ನಾವು ಇದನ್ನು ಜೀರ್ಣೋದ್ಧಾರ ಮಾಡ್ತೇವೆ. ಇದೊಂದು ವ್ಯಾಪಕವಾಗಿ ಇದಕ್ಕೊಂದು ಪ್ರಚಾರ ಸಿಗಬೇಕು. ಆ ನಂತರ ನಾವು ಹೋಗ್ತಾ ಇರಬೇಕಿದ್ರೆ ನಮಗೆ ಎಲ್ಲರೂ ಧನಾತ್ಮಕವಾಗಿ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಭಜನಾ ಮಂದಿರ ಅಧ್ಯಕ್ಷರು ಮೋನಪ್ಪ ಪೂಜಾರಿಯವರು ಬರ್ತಾರೆ. ಬರದೇ ಇದ್ದರೂ ಅವರ ಸಂಪೂರ್ಣ ಒಪ್ಪಿಗೆಯನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥದ್ದು. ಒಂದು 25 ಮತ್ತು 26 ಇದರಲ್ಲಿ ನಾವು ತಾರಕ ಯಜ್ಞಕ್ಕೆ ವಿಶೇಷವಾದ ಒತ್ತು ಕೊಟ್ಟರು ಕೂಡ ಅದರೊಂದಿಗೆ ಒಂದು ವಿಶೇಷವಾದ ವಿಚಾರವನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಗ್ರಾಮಸ್ಥರು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಶ್ರೀರಾಮ ನಾಮ ಜಪ ಸಮರ್ಪಣೆ ಅಂತ ಒಂದು ಪುಸ್ತಕ ಕೊಟ್ಟಿದ್ದೀವಿ ಅವರಿಗೆ. ಎಲ್ಲ ಮನೆಗೆ ಯಾರೆಲ್ಲ ದೇವರನ್ನು ನಂಬ್ತಾರ, ಯಾರೆಲ್ಲರೂ ಶ್ರದ್ಧೆ ಇರ್ತಾರ ಅವರ ಮನೆಗೆ ಒಂದೊಂದು ಪುಸ್ತಕ ಕೊಟ್ಟಿದ್ದೀವಿ. ಎಲ್ರಿಗೂ ಹೆಚ್ಚಿನ ಅಂಶ ಎಲ್ರಿಗೂ ಹೋಗಿದೆ. 1000 ಹೆಚ್ಚು ಪುಸ್ತಕ ಹೋಗಿದೆ. ಅದರಲ್ಲಿ ರಾಮತಾರಕ ಒಂದು ಮಂತ್ರವನ್ನು ಬರೆಯೋದು, 1008 ಆ ಮಂತ್ರವನ್ನು ಅವರ ಮನೆಯವರೆಲ್ಲರೂ ಸೇರಿ ಬರೀಬೇಕು ಅನ್ನುವಂಥದ್ದು, ಮತ್ತು ಅದನ್ನೆಲ್ಲ ನಾಳ್ದು ತರುವಂಥದ್ದು. ಒಂದು ರೀತಿಯ ಧಾರ್ಮಿಕ ಜಾಗೃತಿ ಆಗಬೇಕು ಅನ್ನುವಂಥದ್ದು, ನಾವೆಲ್ಲರೂ ಒಂದೇ ಅನ್ನುವ ಕಲ್ಪನೆ ಮೂಡಬೇಕು ಅನ್ನುವಂಥದ್ದು. ಮತ್ತು ನಮಗೆ ಈ ಒಂದು ಈಗ ಎಲ್ಲರೂ ರೈತರು ಒಂದು ರೀತಿಯ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೊಂದು ರೀತಿಯ ಮನಃಶಾಂತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಜೆ ಕೂತು ಎಲ್ಲರೂ ಬರಿತಾ ಇದ್ದಾರೆ. ನಾವು ಅದನ್ನು ಕೂಡ ಗಮನಿಸ್ತಾ ಇದ್ದೇವೆ. ನಮ್ಮ ಪ್ರಧಾನ ಸಂಚಾಲಕರು ಅವರಿಗೆಲ್ಲ ನಮ್ಮಿಂದ ಹೆಚ್ಚು ಧಾರ್ಮಿಕ ಸಂಘಟನೆ ಬಗ್ಗೆ ಇರುವುದರಿಂದ ಅವರು ಅದನ್ನು ಗಮನಿಸ್ತಾ ಇದ್ದಾರೆ. ಕೆಲವರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀವಿ, ನಾವು ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ಜಪ ಓಡಿ ಮುಟ್ಟುಂಡು ಎಲ್ಲಿಗೆ ಮುಟ್ಟಿತ್ತು ಅಂತ ಹೇಳುವಾಗ ಒಂದು ಜಾಗೃತಿ ಮೂಡ್ತದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಬರಿತಾ ಇದ್ದಾರೆ, ಮನೆಯವರು ಮಕ್ಕಳು ಸೇರಿ. ಇದು ಒಂದು ರೀತಿಯ ಜಾಗೃತಿ ಅನ್ನುವಂಥದ್ದು. ಅದನ್ನು ಮಾಡ್ತಾಯಿದ್ವಿ. ಅದನ್ನು ನಾಲ್ದು ಸಮರ್ಪಣೆ ಮಾಡಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಹಿಂದಿನ ದಿನ ನಾವು ನಮ್ಮ ಕೆಮ್ಮಿಂಜ ಶ್ರೀ ಲಕ್ಷ್ಮೀಶ ತಂತ್ರಿಗಳ ನೇತೃತ್ವದಲ್ಲಿ ನಮ್ಮ
ನಿತ್ಯ ಸೇವೆ ಮಾಡುವವರು ನಮ್ಮ ಇವರು ಪ್ರಕಾಶ್ ನಕ್ಷತ್ರಿತ ಅವರನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ಕೆಮ್ಮಿಂಜ ಲಕ್ಷ್ಮೀಶ್ ತಂತ್ರ ನೇತೃತ್ವದಲ್ಲಿ ನಮ್ಮ ಪ್ರಶ್ನಾ ಚಿಂತನೆಯಲ್ಲಿ ಕೆಲವೊಂದು ವಿಚಾರ ಬಂತು, ಸಾಮೂಹಿಕವಾಗಿ ಬರುವಂಥದ್ದು. ಅದನ್ನೆಲ್ಲ ಒಂದು ರೀತಿಯಲ್ಲಿ ಅದನ್ನು ಮಾಡುವಂಥದ್ದು. ರಾತ್ರಿ ಬೆಳಿಗ್ಗೆ ಶ್ರೀರಾಮ ತಾರಕ ಯಜ್ಞ ಮಾಡುವಂಥದ್ದು. ಅದಕ್ಕೆ ಇವರೊಂದು ಪರಿಕಲ್ಪನೆ ಕೊಟ್ಟರು. ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ಆಯಿತು, ಅದರ ವರ್ಷಾವಧಿ ಕಾರ್ಯಕ್ರಮ ನಡೀತದೆ, ಅದರ ನೆನಪಿರಲಿ ಅನ್ನುವಂಥದ್ದು. ಅದಕ್ಕೆ ಯಾಕೆ ಅದನ್ನು ಸೇರಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದವರೆಲ್ಲರೂ ನಮ್ಮೊಟ್ಟಿಗೆ ಸೇರಬೇಕು ಅನ್ನೋ ಚಿಂತನೆ ನಮ್ಮಲ್ಲಿತ್ತು. ಅದನ್ನು ಮಾಡ್ತೇವೆ. ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಮತ್ತು ಇದರ ನಂತರ ನಾವು ಈ ನಿರ್ಮಾಣ ಒಂದು ಸಮಿತಿಯನ್ನು ಮಾಡಬೇಕು ಅನ್ನೋದಂತೂ ಕೂಡ ಇದೆ. ನಿಮ್ಮಲ್ಲಿ ನಮ್ಮದು ವಿನಂತಿ ಏನು ಅಂತ ಹೇಳಿದರೆ, ವಿಶೇಷವಾಗಿ ನಮ್ಮ ಈ ಭಜನಾ ಮಂದಿರದ ಒಂದು ಪ್ರಚಾರ ಆಗುವುದರ ಮೂಲಕ ಇದರ ನಿರ್ಮಾಣಕ್ಕೆ ನಿಮ್ಮಿಂದ ನಮಗೆ ಒಂದು ಪ್ರಚಾರ ಬೇಕಾಗ್ತದೆ ಮತ್ತು ನಿಮ್ಮ ಸಹಕಾರ ಬೇಕಾಗ್ತದೆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬರಬೇಕು ಮತ್ತು ಅತಿ ಹೆಚ್ಚಿನ ಸಂಖ್ಯೆಯ ಜನರು ಯಾವುದೇ ರೀತಿಯ ರಾಜಕೀಯವನ್ನು ಬದಿಗಿಟ್ಟು, ನಾವು ಯಾವಾಗಲೂ ರಾಜಕೀಯ ಮಾಡ್ತಾ ಇರ್ತೇವೆ, ಅದು ನಮಗೆ ಸ್ವಲ್ಪ ಒಂದು ರೀತಿಯಲ್ಲಿ ಮನಕ್ಲೇಶ ಕೂಡ ಆಗ್ತದೆ. ಅದು ಇರಬಾರ್ದು. ಒಂದು ಚಿಂತನೆ ಬೇಕು, ಒಂದು ಧಾರ್ಮಿಕ ಚಿಂತನೆ ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡ್ತೇವೆ. ತಾವೆಲ್ಲರೂ ಬರಬೇಕು ಮತ್ತು ಅದರಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಒಂದು ವ್ಯಾಪಕವಾದ ಪ್ರಚಾರ ಕೊಡೋದ್ರ ಮೂಲಕ ನಮ್ಮ ಭಜನಾ ಮಂದಿರದ ಏನು ಸಂಕಲ್ಪ ಉಂಟ ಅದರ ನಿರ್ಮಾಣಕ್ಕೆ ನಿಮ್ಮ ಅಳಿಲ ಸೇವೆ ಕೂಡ ನಮಗೆ ಬೇಕು ಅನ್ನುವುದು ನಮ್ಮ ಚಿಂತನೆ. ಇದರ ಉದ್ದೇಶ ಇಷ್ಟೇ. ಈಗ ಒಂದು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾದ ಭಜನಾ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೌದು ಯೋಜನೆ ಇದೆ. ಏನು ಪ್ಲಾನ್ ಏನಂತ ಹೇಳಿದರೆ, ನಮ್ಮ ಸಂಕಲ್ಪ ಇರುವಂಥದ್ದು, ಈಗ ನಾವು ಶಿಲ್ಪಿಗಳನ್ನು ನೋಡಬೇಕಷ್ಟೇ. ಭಜನಾ ಮಂಟಪ ಅನ್ನುವಂಥದ್ದು ಒಂದು ಸಪ್ರೇಟ್ ಆಗಿರಬೇಕು. ಅದು ಸ್ವಲ್ಪ ಅದಕ್ಕೊಂದು ಶೇಪ್ ಕೊಡಬೇಕು ಅಂತ ಇದೆ, ಅದನ್ನು ಕೊಡೋದು. ಮತ್ತು ಗರ್ಭಗುಡಿ ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಮತ್ತು ಅದರ ಮೇಲೆ ನಮಗೆ ದೇವರು ಅನುಗ್ರಹ ಕೊಟ್ಟರೆ, ತಾವೆಲ್ಲರೂ ಒಳ್ಳೆಯ ಪ್ರಚಾರ ಕೊಟ್ಟರೆ ಮತ್ತು ಜನ ನಮ್ಮೊಂದಿಗೆ ಸ್ಪಂದಿಸಿದರೆ ಮತ್ತು ಶಿಲ್ಪಿಗಳು ಇದಕ್ಕೆ ಒಪ್ಪಿಕೊಂಡ್ರೆ, ಅದರ ಮೇಲೆ ಶ್ರೀರಾಮ ಮತ್ತು ಹನುಮಂತನ ಏನು ಸ್ನೇಹದ ವಿಚಾರ ಉಂಟು, ಅದರೊಂದು ಶಿಲ್ಪವನ್ನು ಕೂಡ ಮೇಲೆ ಮಾಡಬೇಕು ಅನ್ನೋ ಸಂಕಲ್ಪ ಉಂಟು. ಅದಕ್ಕೆ ಅಡೆತಡೆ ಇರುವಂಥದ್ದು ನಮ್ಮದು ಮುಖ್ಯ ರಸ್ತೆಯ ಸನಿಹ ಬರೋದ್ರಿಂದ ಆ ಭಜನಾ ಮಂದಿರ ಎಲ್ಲಿ ನಿಲ್ತದೆ ಅನ್ನೋದು ಗೊತ್ತಿಲ್ಲ. ಅದು ಕೂಡ ಗಟ್ಟಿ ಬೇಕು. ಇದು ಮುಖ್ಯ ರಸ್ತೆಯಿಂದ ಒಂದು 50 ಮೀಟರ್ ಎತ್ತರದಲ್ಲಿದೆ. ಅದನ್ನು ಕೂಡ ಅದಕ್ಕೆ ಇಂಜಿನಿಯರ್ ಎಲ್ಲ ಸಮ್ಮತಿ ಕೊಟ್ಟರೆ ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಉಂಟು ಸರ್. ಅಲ್ಲ, ಈಗ ಶಿಲ್ಪಿಗಳಿಗೆ ಮುಖ್ಯವಾಗಿ ಪ್ರಶ್ನಾ ಚಿಂತನೆಯಲ್ಲಿ ಬಂದಿದೆ. ಅವರು ಮಾಡಬೇಕು, ಅದು ಕೇಳ್ತಾ ಇದೆ, ಅದು ಆಗಬೇಕು ಅನ್ನೋ ಸಂಕಲ್ಪ ಮೂಡಿ ಬಂದಿದೆ. ಪ್ರಶ್ನಾ ಚಿಂತನೆ ಎಲ್ಲ ನಾವು ಏನು ಯೋಚನೆ ಮಾಡಿದ್ವಿ ಅದಕ್ಕೆ ಅನುಗುಣವಾಗಿ ಶಿಲ್ಪಶಾಸ್ತ್ರ ಇರ್ತದೆ. ಅವರು ಕೊಟ್ಟದ್ದು ಕೂಡ ಆಗಿ ಶಿಲ್ಪಶಾಸ್ತ್ರದವರನ್ನು ನೋಡಿಕೊಂಡು ಅದು ಅನುಕೂಲ ಆದರೆ ಮತ್ತು ಅದರೊಟ್ಟಿಗೆ ತಾಂತ್ರಿಕ ಇಂಜಿನಿಯರ್ ಸಮ್ಮತಿ ಕೊಟ್ಟರೆ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಮತ್ತು ದುಡ್ಡು ಆರ್ಥಿಕವಾಗಿ ನಮಗೆ ಸಹಕಾರ ಜನದಿಂದ ಬರಬೇಕು, ಅದನ್ನು ಇಟ್ಟುಕೊಂಡು ಮಾಡ್ತೇವೆ ಸರ್. ಹೌದು, ಇದು ವಿಶೇಷವಾದಂಥದ್ದು. ಮತ್ತು ನಮ್ಮದು ಒಂದು ಸಂಕಲ್ಪ, ಇಲ್ಲಿ ರಾಜೇಶ್ ಇದ್ದಾರೆ, ರತನ್ ಇದ್ದಾರೆ ಮತ್ತು ನಾರಾಯಣ ಪೂಜಾರಿ ಮತ್ತು ನಾನು ಕೂಡ ಇದ್ದೇನೆ. ಇಂಥದ್ದು ಭಾವನೆ ಎಲ್ಲ ಕಡೆ ಮೂಡಬೇಕು ಅನ್ನುವಂಥದ್ದು ನಮ್ಮ ಚಿಂತನೆ ಅಷ್ಟೇ. ಒಂದು ಧಾರ್ಮಿಕ ಕೇಂದ್ರ, ಒಂದು ಶ್ರದ್ಧಾ ಕೇಂದ್ರ ಇದ್ದರೆ ಇದು ಎಲ್ಲ ಕಡೆ ಸಂಗಮ ಆಗಲಿ ಅನ್ನುವಂಥದ್ದು ವಿಶೇಷ. ಅದು ಕೂಡ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಕುಂಬ್ರದಲ್ಲಿ ನಾವು ಸಕ್ಸಸ್ ಇದ್ದೇವೆ ಅದರಲ್ಲಿ ಅಂತ ನನ್ನ ಭಾವನೆ. 50 ವರ್ಷ ಆಯ್ತು ಸರ್. ಇದು ಪ್ರಾರಂಭವೇ ನಮ್ಮದು. ಇನ್ನು ನಮ್ಮ ಇದು ಆಯ್ತು. ಈಗ ಇನ್ನು ನಾವು ಹೊಸ ಪದಾಧಿಕಾರಿಗಳು ಅದಕ್ಕೆ ಆಯ್ಕೆ ಮಾಡುವಂಥ ಕಾಮಗಾರಿಯ ಬಗ್ಗೆ ಇದನ್ನು ಮುಗಿಸುವುದು. ಅದಕ್ಕೆ ಏನು ಅಡೆತಡೆ ಉಂಟು, ಧಾರ್ಮಿಕವಾದ ಅಡೆತಡೆ, ನಾವು ನಂಬುವಂಥದ್ದು ನಂಬಿಕೆಯ ಮೇಲೆ ಇರುವ ಅಡೆತಡೆಯನ್ನು ಈ 25ನೇ ತಾರೀಕಿನ ಕಾರ್ಯಕ್ರಮಗಳ ಪ್ರಾರಂಭದ ಹೌದು ಸರ್. 25ನೇ ತಾರೀಕಿನ ಕಾರ್ಯಕ್ರಮಗಳು ಈ ಆರಂಭದ ಒಂದು ಇದೆ ಅಲ್ವಾ? ಅದೇ ಆರಂಭದ್ದೇ ರಾಕ್ಷೋಗ್ನ ಹೋಮ ಅಂತೆಲ್ಲ ಬರೀತಾರಲ್ಲ ಸರ್, ಅದು ಮತ್ತು ಅದರ ಏನು ಉಚ್ಚಾಟನೆ ಇರುವಂಥದ್ದು ಅದನ್ನು ಮಾಡುವ ಧಾರ್ಮಿಕ ವಿಧಿವಿಧಾನ ಅದೆಲ್ಲ ಆಗ್ತದೆ. ಒಂದು 11 ಗಂಟೆ ರಾತ್ರಿವರೆಗೆ ಇದೆ. ಮತ್ತು ಅದಕ್ಕೆ ಒಂದು 3 ನಾವು ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈಗಾಗಲೇ ನಾವು ಸುಬ್ರಹ್ಮಣ್ಯಕ್ಕೆ ಬೇರೆ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಅನ್ನದಾನ ಇರಲಿ ಅಥವಾ ಬೆಳಗಿನ ಉಪಹಾರ ಇರಲಿ, ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥದ್ದು. ನಾವು ಮನೆಯಲ್ಲಿ ಊಟ ಮಾಡಲಿಕ್ಕಿಲ್ಲ, ಅಲ್ಲೇ ಬಂದು ಊಟ ಮಾಡೋದು ಅಂತ ನಮ್ಮ ಸಂಕಲ್ಪ ಇರೋದು. ಮತ್ತು ಸ್ವಲ್ಪ ನಮಗೆ ವಾಹನದ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ. ಮತ್ತು ಯಾವ ರೀತಿ ಅಂತ ನೋಡಬೇಕು ನಾವು ಅದನ್ನೆಲ್ಲ.
ಅದು ಆಗ್ತದೆ ಖಂಡಿತ. ತಾವೆಲ್ಲರೂ ಬರಬೇಕು ಇಷ್ಟೇ ಸರ್. ಬೇರೆ ಜಾಗ ಈಗ ಏನಂತ ಹೇಳಿದ್ರೆ ಅದು ಪಂಚಾಯತಿ ಅಧೀನದಲ್ಲಿರುವಂಥ ಜಾಗದಲ್ಲಿ ಈಗ ಪಂಚಾಯತ್ ಅಲ್ಲಿಂದ ಶಿಫ್ಟ್ ಆಯಿತು. ಒಂದು 25 ಸೆನ್ಸ್ ನಮಗೆ ಅಲ್ಲಿ ಇದೆ. ಮಂದಿರದ ಹೆಸರಲ್ಲಿದೆ. ಮಂದಿರದ ಹೆಸರಲ್ಲಿ ನಾವು ಅದಕ್ಕೆ ಇದಾಗಿದೆ. ಒಂದು 15 ಸೆನ್ಸ್ ನಮಗೆ ನೋ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಪಂಚಾಯತ್ನವರು ಒಂದು ಎರಡು ಅವಧಿಯ ಹಿಂದೆ. ಅದು ನಾವು ಅದಕ್ಕೆ ಈಗಾಗಲೇ ನಮ್ಮ ಶಾಸಕರು ನಮ್ಮ ನಾಯಕರೆಲ್ಲ ನಮಗೇನು ಆಶ್ವಾಸನೆ ಕೊಟ್ಟಿದ್ದಾರೆ ಮಂದಿರದ ಹೆಸರಲ್ಲಿ ಮಾಡೋದಕ್ಕೆ. ಸರ್ಕಾರಿ ಹೆಸರಲ್ಲಿರುವಂಥದ್ದು ಸರ್. ಮಂದಿರದ್ದು ಇದು ನಮಗೆ ಇದಾಗಿದೆ, ನಂಬರ್ ಇದೆ ಪಂಚಾಯತ್ ಸರ್. ಈಗ 15 ಸೆನ್ಸ್ ಇರುವಂಥದ್ದು ಒಂದು 25 ಸೆನ್ಸ್ ಅದರ ವೆರಾಂಡದಲ್ಲಿ ಇದೆ. ಹಳೆ ಬಿಲ್ಡಿಂಗ್ ದಾಖಲೆ ಬಂದಿಲ್ಲ ಸರ್. ಅದಕ್ಕೆ ಪ್ರಯತ್ನ ಉಂಟು ನಮ್ಮದು. ಹೌದು, ಕಳೆದ ನಮ್ಮ ವಿಧಾನಸಭಾ ಸದಸ್ಯರು ಕೂಡ ಪೂರಕವಾಗಿ ಸ್ಪಂದಿಸಿದ್ರು. ಲೋಕಸಭಾ ಸದಸ್ಯರು ಈಗಿನ ವಿಧಾನಸಭಾ ಸದಸ್ಯರು ಅದಕ್ಕೆ ಮತ್ತು ಕೂಡ ಅದನ್ನು ಮಾಡಬೇಕು ಅನ್ನೋ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅದನ್ನು ಸೇರಿಸುವಂಥ ಪ್ರಯತ್ನ ನಾವೆಲ್ಲರೂ ಒಟ್ಟು ಸೇರಿ ಮಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ಎಲ್ಲರನ್ನ ಇಟ್ಟುಕೊಂಡು ಅದನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ಆಸೆ. ಅದು ಮತ್ತು ಅದಕ್ಕೆ ಕೂಡ ಆಗ್ರಹ ಇದೆ. ಯಾರ್ಯಾರ್ದು ಸರ್ಕಾರಿ ಜಮೀನಲ್ಲಿ ನಮ್ಮದು ಈ ಪ್ರಾರ್ಥನಾ ಮಂದಿರಗಳು ಇರ್ತಾವ ಅದನ್ನು ಅದು ಅವರವರ ಹೆಸರಿಗೆ ಕೊಟ್ಟರೆ ಮತ್ತು ಕೂಡ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಆ ಆಗ್ರಹವನ್ನು ಕೂಡ ಇಲ್ಲೇ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ನಾಯಕರೆಲ್ಲ ಸ್ಪಂದಿಸಿದ್ದಾರೆ, ಮಾಡಿ ನಾವು ಅದನ್ನು ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.